ಮುಚ್ಚುವ ಹಂತಕ್ಕೆ ತಲುಪಿದ್ದ ಸರ್ಕಾರಿ ಶಾಲೆಗೆ ಇದೀಗ ಶತಮಾನೋತ್ಸವದ ಸಂಭ್ರಮ. ಶಾಲಾ ಹಳೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಲಭಿಸಿತು ಜಯ. ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಪೈಪೋಟಿಗೆ ನಿಂತ ಸರ್ಕಾರಿ ಶಾಲೆ. ಮುಚ್ಚುವ ಹಂತದಲ್ಲಿದ್ದ ಶಾಲೆಗಿಂದು ಶತಮಾನೋತ್ಸವದ ಸಂಭ್ರಮ. ಆಂಗ್ಲ ಮಾಧ್ಯಮ ಶಾಲೆಯನ್ನೇ ಮೀರಿಸುವಂತಾದ ಸರ್ಕಾರಿ ಶಾಲೆ. ಹಳೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಲಭಿಸಿದ ಜಯ. ಹೌದು, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಆಂಗ್ಲ ಮಾಧ್ಯಮಗಳ ಅಬ್ಬರದಿಂದ ಅದೆಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾಮಂಜೂರು ತಿರುವೈಲ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಾತ್ರ ಇದಕ್ಕೆ ವ್ಯತಿರಿಕ್ತ. ಈ ಹಿಂದೆ ಮುಚ್ಚುವ ಹಂತಕ್ಕೆ ತಲುಪಿದ್ದ ವೇಳೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ದೈಹಿಕ ಶಿಕ್ಷಕರ ಮುತುವರ್ಜಿಯಿಂದ ವಿಶೇಷ ಯೋಜನೆಗಳ ಮೂಲಕ ಸರ್ಕಾರಿ ಶಾಲೆಗೆ ಮರುಜೀವ ತುಂಬುವ ಕಾರ್ಯ ಮಾಡಿದ್ರು. ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದ್ದ ವೇಳೆ ಶಾಲೆ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯನ್ನ ಆಂಗ್ಲ ಮಾಧ್ಯಮ ಶಾಲೆಯಂತೆ ವಿನ್ಯಾಸ ಮತ್ತು ಅಭಿವೃದ್ಧಿ ಮಾಡುವ ಮೂಲಕ ಮುಚ್ಚುವ ಹಂತದಲ್ಲಿದ್ದ ಶಾಲೆಗೆ ಮರುಜೀವ ನೀಡುವಂತೆ ಮಾಡಿದ್ರು. ಮೊದಲು ಹಳ್ಳಿ ಪ್ರದೇಶದಲ್ಲಿತ್ತು. ಅಮೃತೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂಥ ತಂತ್ರಿಬೆಟ್ಟು ಎಂಬಲ್ಲಿ ನಮ್ಮ ಶಾಲೆ 1925ರಲ್ಲಿ ಆರಂಭ ಆಯಿತು. ಆಗ ನಮ್ಮ ಶಾಲೆಗೆ ಇದ್ದದ್ದು ಹುಲ್ಲು ಹೊದಿಕೆಯ ಛಾವಣಿ. ಅದರಲ್ಲಿ ಸುಮಾರು ವರ್ಷ ನಾವು ತರಗತಿಯನ್ನು ಮಾಡಿದ್ದೇವೆ. ಅಲ್ಲಿದ್ದದ್ದು ನಮ್ಮದು ಕಿರಿಯ ಪ್ರಾಥಮಿಕ ಶಾಲೆ. ಕ್ರಮೇಣ ಆ ಕಟ್ಟಡ ಶಿಥಿಲವಾದಾಗ ಊರ ಗಣ್ಯರು ಹಾಗೂ ತಾಲೂಕು ಬೋರ್ಡ್ ಸದಸ್ಯರಾದಂಥ ನಾರಾಯಣಮಲ್ಲಿ ಅವರು ಎಲ್ಲ ಸೇರಿ ಹೊಸತಾದಂಥ ಒಂದು ಕಟ್ಟಡ ಕಟ್ಟಬೇಕು ಎಂಬ ಉದ್ದೇಶದಿಂದ ಈ ವಾಮಂಜೂರು ಪರಿಸರವನ್ನು ಆಯ್ಕೆ ಮಾಡಿಕೊಂಡರು. ಅದರಿಂದ ವಾಮಂಜೂರಿನಲ್ಲಿ ಇಂಥ ಒಂದು ಭವ್ಯವಾದ ಶಾಲೆ ಉದ್ಘಾಟನೆ ಆಯಿತು 1965ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಈ ಶಾಲೆ ಸರ್ವತೋಮುಖವಾಗಿ ಅಭಿವೃದ್ಧಿ ಕಾಣ್ತಾ ಬಂತು. ಆದರೆ ಈ ಪರಿಸರದಲ್ಲಿ ಮೊದಲು ಒಂದೇ ಶಾಲೆ ಇತ್ತು ಪ್ರಾಥಮಿಕ ಆದರೆ ಕ್ರಮೇಣ ಇಲ್ಲಿ ಪರಿಸರದಲ್ಲಿ ಸುಮಾರು 5-6 ಹಿರಿಯ ಪ್ರಾಥಮಿಕ ಶಾಲೆ ಆರಂಭ ಆಯಿತು. ಅಷ್ಟೇ ಅಲ್ಲದೆ ಎಲ್ಲ ಹೆತ್ತವರಿಗೆ ಒಂದು ಆ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮದ ಒಂದು ವ್ಯಾಮೋಹ ಹೆಚ್ಚಾಯಿತು. ಆದ್ದರಿಂದ ಎಲ್ಲ ಮಕ್ಕಳು ಆ ಕಡೆಗೆ ತಿರುಗುವಾಗ ಸರ್ಕಾರಿ ಶಾಲೆಯ ಸ್ಥಿತಿ ಅಯೋಮಯವಾಯಿತು. ಇಲ್ಲಿ ಕನಿಷ್ಠ 70 ಮಕ್ಕಳ ಒಂದು ಹಾಜರಾತಿವರೆಗೆ ಬಂದು ನಿಂತಿತು. ಇದನ್ನು ಮನಗಂಡಂಥ ನಾವು ಇನ್ನು ಬಿಟ್ಟರೆ ಈ ಶಾಲೆ ಮುಚ್ಚಿ ಹೋಗುತ್ತೆ. ಅದಕ್ಕಾಗಿ ಶಾಲಾಧ್ಯಾಪಕರಂಥ ಗೋಪಾಲ್ ಸರ್ ಹಾಗೂ ಶಾಲಾ ಹಲವು ವಿದ್ಯಾರ್ಥಿಗಳು ಒಟ್ಟು ಸೇರಿ ನಾವು ಒಂದು ಟ್ರಸ್ಟ್ ಮಾಡಿದ್ದೇವೆ, ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್ ಅಂತ ಹೇಳಿ. ಅದರ ಅಡಿಯಲ್ಲಿ ನಾವು ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಶಾಲೆಗೆ ಒಂದು ನೂತನ ಕಟ್ಟಡ ಬೇಕಿತ್ತು ನಮಗೆ ಇಂಗ್ಲೀಷ್ ಮೀಡಿಯಂ ಮಾಡಲಿಕ್ಕೆ. ಆದ್ದರಿಂದ NMPT ಹಾಗೂ MRPL ಇವರ ವತಿಯಿಂದ ನಾವು ಕೆಳಗಿನ ಮಹಡಿಯನ್ನು ಮಾಡಿದ್ದೇವೆ. ಹಾಗೆ ಸರ್ಕಾರ ವತಿಯಿಂದ ಹಾಗೂ ಹೇಮಲತಾ ರಘುಸಾಲಿಯನ್ ಹಾಗೂ ರಘುಸಾಲಿಯನ್ ದಂಪತಿಗಳ ಕೊಡುಗೆಯಾಗಿ ಮೇಲಿನ ಒಂದು ಛಾವಣಿಯನ್ನು ನಾವು ಮಾಡಿದ್ದೇವೆ. ಈಗ ಹಾಲು ಮತ್ತು 2 ಕ್ಲಾಸ್ ರೂಮು ಶತಮಾನೋತ್ಸವ ಸಮಿತಿಯ ಪರವಾಗಿ ಆಗ್ತಾ ಉಂಟು. ಆದ್ದರಿಂದ ಸರ್ವತೋಮುಖ ಅಭಿವೃದ್ಧಿಯಾಗಿದೆ. ಈಗ 70 ಇದ್ದ ಸ್ಟ್ರೆಂತ್ 300 ದಾಟಿದೆ. ಇದು ನಮಗೆ ಬಹಳ ಸಂತೋಷ. ಅಲ್ಲದೆ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಊರ ಗಣ್ಯರು ಎಲ್ಲರೂ ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಇದು ನಮಗೆ ಸಂತೋಷ. ಮತ್ತೊಂದು ಇದು 100ನೇ ವರ್ಷ ನಮ್ಮದು ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಈ ತಿರುವಲ್ ಶಾಲೆಯು ಶತಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಶಾಲೆಯ ಒಂದು ವಸ್ತುಸ್ಥಿತಿ ನೋಡುವಾಗ ನಮ್ಮ ಶಾಲೆ ಸುತ್ತಮುತ್ತ ಅನೇಕ ಖಾಸಗಿ ಶಾಲೆಗಳು ಇದೆ. ಆ ಶಾಲೆಗಳನ್ನು ನೋಡುವಾಗ ಶಾಲೆಗಳ ಮಧ್ಯೆ ನಮ್ಮ ಶಾಲೆ ಬೆಳೆದು ನಿಂತಿದೆ ಅಂತ ನನಗೆ ಕಂಡು ಬರ್ತಾ ಇದೆ. ಕಾರಣ ಏನಂತ ಹೇಳಿದರೆ ನಮ್ಮ ಶಾಲೆಯಲ್ಲಿ 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನುಭವಿ ಶಿಕ್ಷಕರಿದ್ದಾರೆ, ಅನಂತರ ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ಜೊತೆಗೆ ನಮಗೆ ಮೂಲಭೂತ ಸೌಕರ್ಯಗಳು ಬೇಕಾದಷ್ಟಿದೆ. ಯಾಕೆಂದರೆ ಕೊಠಡಿಗಳಿರ್ಬೋದು, ಶೌಚಾಲಯ ಇರ್ಬೋದು, ಅಕ್ಷರಾಸ್ಯ ಇರ್ಬೋದು, ಕಲಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಕಂಪ್ಯೂಟರ್ ಕಲಿಕೆ ಮಾಡ್ತಾ ಇದ್ದೇವೆ.
ತಂತ್ರಜ್ಞಾನದ ಮೂಲಕ ಕಲಿಕೆ ಆಗ್ತಾ ಇದೆ. ಬೇರೆ ಬೇರೆ ನಮ್ಮ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಬೇಕಾದಂಥ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಾವು ಈ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಈ ಶಾಲೆ ಇಷ್ಟು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಿದ್ರೆ ಇದಕ್ಕೆ ಕಾರಣಕರ್ತರು ತುಂಬ ಮಂದಿ ಇದ್ದಾರೆ. ಈಗ ಉದಾಹರಣೆಗಾಗಿ ನಮ್ಮ ವಿದ್ಯಾಬೋಧಿನಿಯ ಅಧ್ಯಕ್ಷರು ನಮ್ಮ ರಘುವಣ್ಣ ಇದ್ದಾರೆ, ಹಾಗೆ ಸದಸ್ಯರು, ಹಾಗೆ ನಮ್ಮ ಪದನಿಮಿತ್ತ ಇವರು ಯಾರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸದಸ್ಯರಿದ್ದಾರೆ, ಹಾಗೆ ನಮ್ಮ ಶತಮಾನ ಸಮಿತಿ ಅಧ್ಯಕ್ಷರು ಸದಸ್ಯರಿದ್ದಾರೆ, STMs ಇದ್ದಾರೆ, ಹಾಗೆ ಊರಿನ ಎಲ್ಲ ಶಾಲಾಭಿಮಾನಿಗಳು ವಿದ್ಯಾಭಿಮಾನಿಗಳು ಕೂಡ ಈ ಶಾಲೆಯನ್ನು ಮುಂದೆ ತರುವಲ್ಲಿ, ಎತ್ತರದ ಮಟ್ಟಿಗೆ ತರುವಲ್ಲಿ ಎಲ್ಲರೂ ಪ್ರಯತ್ನಿಸ್ತಾ ಇದ್ದಾರೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆ ಹುಲ್ಲಿನ ಹೊದಿಕೆಯ ಕಟ್ಟಡದಿಂದ ಇದೀಗ ಹಳೆ ವಿದ್ಯಾರ್ಥಿಗಳು NMPT MRPL ಸಂಸ್ಥೆಗಳ CSR ಅನುದಾನದಲ್ಲಿ 3 ಅಂತಸ್ತಿನ ಶತಮಾನೋತ್ಸವ ಕಟ್ಟಡಕ್ಕೆ ಅಭಿವೃದ್ಧಿ ಹೊಂದಿದೆ. ಇದೇ ಬರುವ ಏಪ್ರಿಲ್ 5 ಮತ್ತು 6ರಂದು ಶಾಲಾ ಶತಮಾನೋತ್ಸವದ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ. ಈ ಮೂಲಕ ಶಾಲೆಯನ್ನ ಪ್ರೌಢ ಶಿಕ್ಷಣ ಮಟ್ಟಕ್ಕೆ ಬೆಳೆಸುವ ಮಹದಾಸೆ ವಿದ್ಯಾರ್ಥಿಗಳದ್ದು ಮತ್ತು ಹಳೆಯ ವಿದ್ಯಾರ್ಥಿಗಳದ್ದು ಎನ್ನುತ್ತಾರೆ ಸ್ಥಳೀಯ ಮನಪಾ ಮಾಜಿ ಸದಸ್ಯೆ ಹೇಮಲತಾ ರಘು. ನಮ್ಮ ತಿರುವೇಲ್ ಶಾಲೆಯು ಶತಮಾನೋತ್ಸವವನ್ನು ನಾಡ್ದು ಏಪ್ರಿಲ್ 5ನೇ ಮತ್ತು 6ನೇ ತಾರೀಕಿನಂದು ಆಚರಿಸುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಭಾಗವಹಿಸಲು ನಮಗೆ ಇಲ್ಲಿ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ನಾನು ಒಂದು ಹಳೆ ವಿದ್ಯಾರ್ಥಿನಿಯಾಗಿ ಈ ಶಾಲೆಯಲ್ಲಿ ಕಲಿತವಳಾಗಿದ್ದೇನೆ, ಹಾಗೂ ಒಂದು ಶಾಲಾಭಿಮಾನಿಯಾಗಿ ಇಲ್ಲಿ ನಾನು ಇದ್ದೇನೆ. ಹಾಗೆ ನಮ್ಮ ಶಾಲೆಯು ಉಳಿಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಪರ ಊರಿನ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರೆಲ್ಲ ತುಂಬ ಪ್ರಯತ್ನಪಟ್ಟು ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ. ಇನ್ನು ಈ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಕೂಡ ಕೊಡಲು ನಾವು ಅಂದರೆ ಹೆತ್ತವರ ಮತ್ತು ಊರಿನ ಎಲ್ಲರ ಅಭಿಪ್ರಾಯ ಮೇರೆಗೆ ಅವರಿಗೆ ಪ್ರೌಢಶಾಲೆ ಕೂಡ ನಮ್ಮ ಶಾಲೆಯಲ್ಲೇ ಆಗಬೇಕು ಅಂತೇಳಿ, ಸರ್ಕಾರಿ ಶಾಲೆಯಲ್ಲೇ ಶಿಕ್ಷಣ ಇಲ್ಲಿ ಸಿಗಬೇಕು ಅಂತೇಳಿ ತುಂಬ ಜನರು ಹೇಳ್ತಾ ಇದ್ದಾರೆ. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಸಕರು ಹಾಗೂ ಸಂಸದರನ್ನು ವಿನಂತಿಸಿಕೊಂಡಿದ್ದೇವೆ. ಈಗಾಗಲೇ ಭರವಸೆ ಕೂಡ ಕೊಟ್ಟಿದ್ದಾರೆ ಈ ಶಿಕ್ಷಣವನ್ನು ಇಲ್ಲಿ ಒದಗಿಸುವುದಾಗಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಪ್ರತಿಷ್ಠಿತ ಒಂದು ಶಾಲೆಗಳನ್ನು ಮೀರಿಸುವಂತಹ ವಿದ್ಯಾಭ್ಯಾಸವನ್ನು ನಮ್ಮ ಶಿಕ್ಷಕ ವೃಂದದವರು ಕೊಡ್ತಾ ಇದ್ದಾರೆ. ಹಾಗೂ ಅವರಿಗೆ ಕೂಡ ಎಲ್ಲರಿಗೂ ಕೂಡ ನಮ್ಮ ಶಾಲೆಯಲ್ಲಿ ಇರುವಂತಹ ಪ್ರತಿ ವಿದ್ಯಾರ್ಥಿಗಳು ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಈ 7ನೇ ಕ್ಲಾಸಿನ ಮಕ್ಕಳಿಗೆ ನಮ್ಮ ಶಾಲೆಯಿಂದನೇ ಹೋಗಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ PUC ತನಕ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ತಾಂತ್ರಿಕ ಅಡೆತಡೆಗಳಿಂದಾಗಿ ನಿರ್ಮಿಸಲು ತುಂಬ ಕಷ್ಟಕರವಾದ ಕೆಲಸ. ನನಗೆ ಯಾವ ಜನ್ಮದ ಪುಣ್ಯ ಎಂದು ಗೊತ್ತಿಲ್ಲ. ನಾನು ಧಾರವಾಡ ಜಿಲ್ಲೆಯ ಹುಬ್ಳಿ ಎನ್ನುವ ತಾಲೂಕಿನಿಂದ ಬಂದು ಈ ಶಾಲೆಗೆ ಸೇರಿದೆ. ಈ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಮತ್ತು ಶಿಕ್ಷಕರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿದ್ದಾರೆ. ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ನಮ್ಮ ಶಾಲೆ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಇರೋದು ನಮಗೆ ತುಂಬ ಬೇಜಾರಾಗ್ತದೆ ಅಂತ ಹೇಳ್ಬೋದು. ಇನ್ನು ನಮ್ಮದು ಶತಮಾನೋತ್ಸವ ತುಂಬ ಖುಷಿ ಆಗ್ತಾ ಉಂಟು. ನೆಕ್ಸ್ಟ್ ನಮಗೆ ಇನ್ನು 1 ವಾರ ಇರೋದು ಮತ್ತೆ ಹೋಗೋದು ಬೇರೆ ಸ್ಕೂಲ್ಗೆ. ಬೇಜಾರಾಗ್ತಾ ಉಂಟು, ನಮಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ನಮಗೆ ಒಂದು ವಿನಂತಿ 8, 9, 10 ಇಲ್ಲಿ ಮಾಡಿಕೊಡ್ಬೋದು ಅಂತ ವಿನಂತಿ ಮಾಡಿಸಿಕೊಂಡು. ಒಟ್ಟಿನಲ್ಲಿ ಮುಚ್ಚುವ ಹಂತದಲ್ಲಿದ್ದ ಶಾಲೆಯನ್ನ ಉಳಿಸಿ ಬೆಳೆಸುವ ಮೂಲಕ ಇತರ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಈ ಶಾಲೆ ಮಾದರಿಯಾಗಿದೆ. ಅಹಮದ್ ಬಾವಾ ಒಮಂಜೂರ್, ದೈಜ್ ವರ್ಲ್ಡ್ ನ್ಯೂಸ್.